ಆರ್ಥಿಕವಾಗಿ ಕೂಡ ಯಾರೋ ಇತ್ತೀಚೆಗೆ ಹೇಳಿದ್ರು ಆಧಾರ್ ಕಾರ್ಡ್ ಕೆಟ್ಟು ಕೊಟ್ರಂತೆ, ಕೆಟ್ಟು ಕೊಟ್ಟ ಕೂಡಲೇ ಅವರೊಂದು 500 ರೂಪಾಯಿ ಉಂಟು ಕೇಳಿದ್ರು, ಖರ್ಚಿಗೆ ಹಣ ಇಲ್ಲ ಕೈಯಲ್ಲಿ ಅಂತ. ಸೊ ಇಂಥವರು ಕೂಡ ಇರ್ತಾರೆ. ಹೌದು, ನಾವು ಅಂಥವರಿಗೆ ನಾವು ದುಡ್ಡು ಸಹ ಕೊಟ್ಟಿದ್ದೇವೆ, ಖಾಲಿ ಕಿಟ್ ಅಂತಲ್ಲ. ಕೆಲವೊಂದು ಅವಶ್ಯಕ ಆಗಿರ್ತದೆ. ಇದು ಸಿಚುವೇಶನ್ ನೋಡಿ ನಮ್ಗೆ ಗೊತ್ತಾಗ್ತದಲ್ಲ ಎಷ್ಟು ಜನರು ತುಂಬ ಕಷ್ಟದಲ್ಲಿದ್ದಾರೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ. ಎಸ್ ಸರ್, ಬಹುಶಃ ಭಾಳ ಹೊಸಬರಾಗಿ ಕಾಣ್ತೀರಿ, ಆದರೆ ಒಂದೆಡೆಯಲ್ಲಿ ನೀವು ಹೋಗ್ತಾ ಹೋಗ್ತಾ ತುಂಬ ತಿಳ್ಕೊಂಡಿದ್ದೀರಿ. ಹೌದು, ಜೊತೆಗೆ ಬಹುಶಃ ಇನ್ನು ಮುಂದೆಯೂ ಕೂಡ ನಿಮ್ಮ ಮನಸ್ಸನ್ನು ಹೊತ್ಕೊಂಡಿದ್ದೀರಿ. ಬಹುಶಃ ನಿಮಗೆ ಯಶಸ್ವಿಯಾಗಲಿ, ನಿಮ್ಮ ಉದ್ಯಮವೂ ಯಶಸ್ವಿಯಾಗಲಿ. ಯಾಕಂತ ಹೇಳಿದ್ರೆ ನೀವು ಇಂಥ ಕೆಲಸಗಳನ್ನು ನೀವು ಮಾಡ್ತಾಯಿದ್ದೀರಿ, ನಿಮ್ಮ ಕ್ಷೇತ್ರವೂ ಕೂಡ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಇದೇ ರೀತಿಯಾಗಿ ಜನರಿಗೆ ಸೇವೆ ಮಾಡುವಂತೆ ಆಗಲಿ. ಸರ್ಕಾರಗಳು ಎಲ್ಲಿವರೆಗೆ ಮನಸ್ಸು ಮಾಡೋದಿಲ್ವೋ ಅವರಿಗೆ ನಾಚಿಕೆ ಆಗುವ ರೀತಿಯಲ್ಲಿ ನಿಮ್ಮಂಥವ್ರು ಮಾಡ್ತಾ ಇರಲಿ ಅಂತ ನಾನು ಹಾರೈಸ್ತೇನೆ. ನಿಮಗೆ ತುಂಬ ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರ್ತದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.